ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 849 ಮಾನ್ಯ ಗೃಹ ಸಚಿವರಿಗೆ. ಮಾನ್ಯ ಅಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ನಾನು ಕೇಳಿರುವಂಥ ಪ್ರಶ್ನೆ, ಚುನಾವಣಾ ಸಮಯದಲ್ಲಿ ನೀತಿ ಸಂಹಿತೆ ಪ್ರಕಾರ ರೈತರಲ್ಲಿರುವ ಕೋವಿಗಳನ್ನು ಅಡವಿಡುವಂಥ ಕ್ರಮ ಇದೆ. ಆದರೆ ಚುನಾವಣೆಗಳು ಆಗಾಗ ಬರ್ತಾ ಇದೆ. ಇಲಾಖೆಯಲ್ಲೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಕೋವಿಯನ್ನು ಅಡವಿಡುವ ಕಾನೂನನ್ನು ತೆಗೀಲಿಕ್ಕೆ ಆಗುವುದಿಲ್ಲ. ಅದೇ ರೀತಿ ಅಡವಿಡುವಂಥ ಸಮಯದಲ್ಲಿ ಏನು 200 ರೂಪಾಯಿ ಈಗ ತೆಗೆದುಕೊಳ್ತಾ ಇದ್ದಾರೆ, ಅದನ್ನು ಕೂಡ ನಾವು ತೆಗೆದುಕೊಳ್ತಿಲ್ವ ಅನ್ನೋ ವಿಚಾರವನ್ನು ತಿಳಿಸಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಚುನಾವಣೆಗಳು ಆಗಾಗ ಬರ್ತಾ ಇದೆ. ಈಗ ವರ್ಷಕ್ಕೆ 2-3 ಚುನಾವಣೆಗಳು ಬರ್ತಾ ಇದೆ. ತಾಲೂಕು ಪಂಚಾಯತ್ ಚುನಾವಣೆ ಬರ್ತದೆ, ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತದೆ, ಆನಂತರ ಪಾರ್ಲಿಮೆಂಟ್ ಚುನಾವಣೆ ಬರ್ತದೆ. ರೈತರು ತನ್ನ ಕೋವಿಗಳನ್ನು 3 ತಿಂಗಳು ಪೊಲೀಸ್ ಸ್ಟೇಷನ್ಗಳಿಗೆ ಇಡುವಂಥ ಪ್ರಸಂಗ ಬರ್ತದೆ. ಅದಕ್ಕೆ ಪ್ರತಿ 3 ವರ್ಷಕ್ಕೆ 1,500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈಗ ಕಳೆದ ವರ್ಷದಿಂದ ಈ ಕೋವಿ ಏನು ಅಡವಿಡ್ತಾರೆ, ಆಗ ಅದಕ್ಕೆ 200 ರೂಪಾಯಿ ಚಾರ್ಜನ್ನು ಕೂಡ ಮಾಡ್ತಾರೆ. ಬಹುಶಃ ಅಧಿಕಾರಿಗಳು ಇಲ್ಲಿ ಮಾಹಿತಿ ಕೊಡುವಲ್ಲಿ ಗೃಹ ಸಚಿವರಿಗೆ ಸ್ವಲ್ಪ ತಪ್ಪಿದೆ ಅಂತ ತಿಳ್ಕೊಳ್ತೀನಿ. ಯಾಕಂತೇಳಿದರೆ ಈ ಸರ್ಕ್ಯುಲರ್ ಪ್ರಕಾರ 200 ರೂಪಾಯಿ ಕೋವಿ ಚುನಾವಣೆ ಸಮಯದಲ್ಲಿ ಏನು ಅಡವಿಡ್ತಾರೆ, ಆಗ 200 ರೂಪಾಯಿ ಕಲೆಕ್ಷನ್ ತೆಗೆದುಕೋಗಂತ ಇದೆ. ನಾನು ಕೂಡ 200 ರೂಪಾಯಿ ಇದಕ್ಕೆ ಕಟ್ಟಿದ್ದೀನಿ. ಸುಮಾರು 11,200 ಕೋವಿ ಪರವಾನಗಿ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಇದೆ. ಆದರೂ ಇದಕ್ಕೆ ಈ ಏನು ಕೆಲವು ಭಾಗದಲ್ಲಿ 200 ರೂಪಾಯಿ ಕಲೆಕ್ಷನ್ ಏನು ಕಟ್ತಾರೆ ಚಾರ್ಜಸ್ಸು, ಅದನ್ನು ಕೆಲವು ಪೊಲೀಸ್ ಸ್ಟೇಷನ್ಗಳಲ್ಲಿ ತೆಗೀತಾ ಇಲ್ಲ. ಒಂದು ಭಾಗದಲ್ಲಿ ಮಾತ್ರ ಇದು ಆಗ್ತಾ ಇದೆ. ಅದರಿಂದ ರೈತರ ಏನು ಈ 3 ತಿಂಗಳಲ್ಲಿ ಅಡವಿಡುವುದರಿಂದ, ಚುನಾವಣೆಗಳು ಆಗಾಗ ಬರ್ತಾ ಇರೋದ್ರಿಂದ ರೈತರ ಬೆಲೆ ನಾಶ ಆಗ್ತಾಯಿದೆ. ಈಗಿರುವಂಥ ನ್ಯೂ ಜನ್ರೇಷನ್ ಮಂಗಗಳು ಕೂಡ ಕೋವಿ ನಾವು ಪಟಾಕಿ ಹೊಡೆದ್ರೆ ಅದು ಓಡಿರೋದಿಲ್ಲ, ಕೋವಿಯನ್ನೇ ತೋರಿಸ್ಬೇಕಾಗ್ತದೆ. ನಾವು ಏನು ಬೆಲೆ ನಾಶ ಆಗ್ತಾಯಿದೆ, ಇದಕ್ಕೆ ಸೂಕ್ತ ಪರಿಹಾರವನ್ನು ಕೊಡಬೇಕು ಅಂತ ನಾನು ಗೃಹ ಮಂತ್ರಿ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಈ ಬಂದೂಕುಗಳನ್ನು, ಫೈರ್ ಆರ್ಮ್ಸ್ ಏನಿದೆ, ಅದನ್ನು ಈ ಚುನಾವಣೆ ಸಂದರ್ಭದಲ್ಲಿ ಪೊಲೀಸ್ನವ್ರಿಗೆ ಡಿಪಾಸಿಟ್ ಇಡಬೇಕು ಅಲ್ಲಿ. ಆನಂತರ ಅವರು ಚುನಾವಣೆ ಆದಮೇಲೆ, ನೀತಿ ಸಂಹಿತೆ ಆದಮೇಲೆ ಅದನ್ನು ವಾಪಸ್ ತಗೊಳ್ಳೋದಕ್ಕೆ ಇವತ್ತು ಹೊಸದಾಗಿ ಮಾಡಿದ್ದಲ್ಲ, ಇದು ಭಾಳ ದಿವಸದಿಂದನೂ ಕೂಡ ಇದಿದೆ. ಆದರೆ ಅವರು ಹೇಳ್ತಕ್ಕಂಥದ್ದು ಅದಕ್ಕೆ ಹಣ ತಗೊಳ್ತಾರೆ, 200 ರೂಪಾಯಿ ಹಣ ತಗೊಳ್ತಾರೆ ಅಂತೇಳಿ ಡಿಪಾಸಿಟಿಗೆ ಅಂತ. ಆ ಹಣ ತಗೊಳ್ಳೋದಕ್ಕೆ ಅವಕಾಶ ಇಲ್ಲ ಮಾನ್ಯ ಅಧ್ಯಕ್ಷರೇ. ಒಂದು ವೇಳೆ ಯಾವುದಾದ್ರೂ ಸ್ಟೇಷನ್ನಲ್ಲಿ ಯಾರಾದರೂ ಸಬ್ ಇನ್ಸ್ಪೆಕ್ಟ್ರ್ ಆಗಲಿ ಅಥವಾ ಇನ್ಸ್ಪೆಕ್ಟ್ರ್ ಆಗಲಿ ಅವರು ಡಿಪಾಸಿಟ್ ಮಾಡಿಸ್ಕೊಳ್ಳೋವಾಗ ಏನಾದರೂ ಹಣ ತೊಗೊಂಡು ಸ್ಪೆಸಿಫಿಕ್ ಕೇಸಸ್ ಇದ್ದರೆ ಅದು ನನಗೆ ಹೇಳಿದರೆ ಅವ್ರ ಮೇಲೆ ಕ್ರಮ ತಗೊಳ್ತೀನಿ. ಆದರೆ ಒಂದು ರೈತರಿಗೆ ಅನಾನುಕೂಲ ಆಗುತ್ತೆ, ಅವರ ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ ಅಂತಕ್ಕಂಥ ಮಾತನ್ನೇನು ಹೇಳಿದ್ದಾರೆ, ಅದಕ್ಕೆ ಒಂದು ಎಕ್ಸೆಂಪ್ಷನ್ ಇದೆ. ಎಕ್ಸೆಂಪ್ಷನ್ ಕಮಿಟಿ ಅಂತಲೇ ಒಂದು ಮಾಡಿದ್ದಾರೆ. ಆ ಕಮಿಟಿ ಮುಂದೆ ಅವರು ಅರ್ಜಿ ಹಾಕಿದರೆ ಅವ್ರು ಏನು ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರೆ ಅದರ ಅನುಗುಣವಾಗಿ ಅವರಿಗೆ ಎಕ್ಸೆಂಪ್ಷನ್ ಕೊಡ್ತಾರೆ ಮಾನ್ಯ ಅಧ್ಯಕ್ಷರೇ. ಆದ್ದರಿಂದ ಅಂಥದ್ದು ಯಾರಾದರೂ ಕೂಡ ಒಂದು ವೇಳೆ ನಮಗೆ ತೊಂದರೆ ಆಗುತ್ತೆ, ಆರ್ಥಿಕ ಸಂಕಷ್ಟ ಆಗುತ್ತೆ, ನಮಗೆ ಬೇಕೇ ಬೇಕು ಅನ್ನೋರಿದ್ದರೆ ಅವರಿಗೆ ಅರ್ಜಿ ಹಾಕ್ಕೊಳ್ಬೋದು. ಆ ಎಕ್ಸೆಂಪ್ಷನ್ ಕಮಿಟಿ ಮುಂದೆ ಹೋಗುತ್ತೆ, ಎಕ್ಸೆಂಪ್ಷನ್ ಕೊಡ್ತಾರೆ ಮಾನ್ಯ ಅಧ್ಯಕ್ಷರೇ. ಆದ್ದರಿಂದ ಮಾನ್ಯ ಸದಸ್ಯರಿಗೆ ಹೇಳ್ತಕ್ಕಂಥದ್ದು, ಅಂಥದ್ದು ಯಾರಾದರೂ ಇದ್ದರೆ ಅರ್ಜಿ ಹಾಕ್ಕೊಳ್ಳಿ ಆ ಸಂದರ್ಭದಲ್ಲಿ. ಅಧ್ಯಕ್ಷ ಒಂದೇ ನಾವು ಈ ವಿಚಾರವನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಜಿಲ್ಲಾಧಿಕಾರಿಗಳು ಈ ಸರ್ಕ್ಯುಲರನ್ನು ನಮಗೆ ಕಳಿಸಿದ್ದಾರೆ. ಇನ್ನು ಮುಂದೆ ಆದರೂ ಇದನ್ನು ತಡೆ ಹಿಡಿದು ರೈತರಿಗೆ ಇದರ ಬಗ್ಗೆ ಒಂದು ಸೂಕ್ತ ಪರಿಹಾರ ಕೊಡಬೇಕಂತ ಮಾನ್ಯ ಮಂತ್ರಿ ಹತ್ರ ಕೇಳ್ಕೊಳ್ತಾ ಇದ್ದೀನಿ.